ಬೇಕು ಆ ಇತಿಹಾಸನೇ ನಮ್ಮಲ್ಲಿಲ್ಲ. ಯಾಕಂದ್ರೆ ಕರ್ವೆ ಬಳಗ ತುಂಬಾ ದೊಡ್ಡದಿದೆ. ನಾವು ಮನ್ಸ್ ಮಾಡಿ ನಾವು ಅಟ್ಟಕ್ಕೆ ಬಿದ್ದು ಏನಾದ್ರು ಗೆಲ್ಸ್ಲೇಬೇಕು ಅನ್ನೋ ಅಟ್ಟಕ್ಕೆ ಇವಾಗ್ಲೂ ಬಿದ್ರೆ ಕಣ್ಣು ಮುಚ್ಕೊಂಡು ಗೆಲ್ಸ್ಕೋತೀವಿ. ಬಿಗ್ ಬಾಸ್ ಏನಾದ್ರು ಮೋಸ ಮಾಡ್ತು ಅಂದ್ರೆ ಬಿಗ್ ಬಾಸ್ ಯಾವ ತರ ನಡೆಯುತ್ತೆ, ಬಿಗ್ ಬಾಸ್ ಕಲ್ಲೊಡೆಯೋದಂತ ಗ್ಯಾರಂಟಿ. ಅದು ನಾನೊಂದು ಹೆಣ್ಣು ಮಗಳಾಗಿ ಹೇಳ್ತಿದೀವಿ, ನಾವು ರಕ್ಷಣಾ ವೇದಿಕೆ ಹೇಳ್ತಿದೀವಿ. ಅಶ್ವಿನಿ ಗೌಡ್ರು ಗೆದ್ದು ಬರೋದು ಎಷ್ಟು ಸತ್ಯನೋ, ಬಿಗ್ ಬಾಸ್ ಮನೆಗೆ ಒಂದು ಕಲ್ ಬಿದ್ರೆ ನಿಮ್ ಕತೆ ಏನಾಗುತ್ತೆ ಅನ್ನುವ ನೇರ ಎಚ್ಚರಿಕೆಯನ್ನು ಕೂಡ ನಾವು